ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪೆರಿಯ ಶಾಂತಿ. ಸ್ನೇಹಿತರೆ, ನಾನೀಗ ಪೆರಿಯ ಶಾಂತಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇದು ನಮ್ಮ ಊರಿನ ಹತ್ತಿರ ಇರುವಂಥ ಒಂದು ಪ್ಲೇಸ್. ಇದೊಂದು ಫಾರೆಸ್ಟ್ ಪ್ಲೇಸ್. ನೀವು ಗೂಗಲ್ ಮಾಡಿದರೆ ಗೊತ್ತಾಗ್ತದೆ. ಪೆರಿಯ ಶಾಂತಿ ಫಾರೆಸ್ಟ್ ಅಂತ ಹೇಳಿ ಗೂಗಲ್ ಮಾಡಿದರೆ ನಿಮಗೆ ಈ ಪ್ಲೇಸ್ ಅಂತ ತೋರಿಸ್ತದೆ. ಸೊ ನಾನು ಇವತ್ತು ಹೆಚ್ಚಾಗಿ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇನೆ. ಇವತ್ತು ನಿಮ್ಮನ್ನು ಕೂಡ ಇದ್ರ ಜೊತೆಗೆ ಒಂದು ಕರ್ಕೊಂಡು ಹೋಗುವ ಅಂತ ಒಂದು ಈ ವಿಡಿಯೋ ಮಾಡ್ತಿದ್ದೇನೆ. ಯಾಕೆ ಅಂತ ಕೇಳಿದರೆ, ಇದೊಂದು ಫಾರೆಸ್ಟ್ ಏರಿಯಾ, ಅಂದರೆ ನ್ಯಾಷನಲ್ ಹೈವೇ ಪಕ್ಕವೇ. ಇದು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಜಾಯಿಂಟ್ ಆಗ್ತದೆ ಇಲ್ಲಿ. ಸೊ ಇದರ ಪಕ್ಕವೇ ಇರುವಂಥ ಪ್ಲೇಸ್ ಇದು ಪೆರಿಯ ಶಾಂತಿ. ಇದಕ್ಕೆ ಈ ಪ್ಲೇಸ್ಗೆ ತುಂಬ ಪೆರಿಯ ಶಾಂತಿ, ಪೆರಿಯ ಅಂತ ಹೇಳಿದರೆ ದೊಡ್ಡದು ಅಂತ ಕೆಲವೊಂದು ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಶಾಂತಿ, ಮೋಸ್ಟ್ಲಿ ಶಾಂತಿಯ ಮರ ಹಿಂದೆ ಇದ್ದಿರ್ಬೋದಾ, ಹಾಗೇನಾದರೂ ಹೆಸರು ಬಂದಿರ್ಬೋದಾ ಗೊತ್ತಿಲ್ಲ, ಹಾಗೇನಾದರೂ ಇರ್ಬೋದು. ಸೊ ಮೊದಲುಂಟಲ್ವ ಇಲ್ಲಿ ಈ ಪೆರಿಯ ಶಾಂತಿ ಪ್ಲೇಸ್ ಅಂತ ಹೇಳಿದರೆ ಹೆದರ್ತಿದ್ರು. ಯಾಕೆಂತ ಹೇಳಿದರೆ ಈ ಪಿಶಾಚಿಗಳು ಹಾಗೆ ಹೀಗೆ ಅಂತ, ಅಂದರೆ ಎಂತ ಹೇಳೋದು, ಒಂದು ದುಷ್ಟಶಕ್ತಿಗಳೆಲ್ಲ ಇಲ್ಲಿ ಇದೆ ಅಂತ ಹೇಳಿ ನೈಟ್ ಟೈಮಿಗೆ ಹೋಗಲಿಕ್ಕೆ ಸ್ವಲ್ಪ ಜನ ಹೆದರ್ತಾ ಇದ್ದರು. ಆದರೆ ಈಗ ಅಂತ ಹೆದರುವಂಥ ಪರಿಸ್ಥಿತಿ ಏನಿಲ್ಲ, ಅಂದರೆ ರಾತ್ರಿ ಟೈಮ್ ಮಾತ್ರ ಹೆದರ್ತಿದ್ದದ್ದು. ಸೊ ಈಗ ಹಾಗೇನು ಹೆದರುವಂಥ ಅಗತ್ಯ ಇಲ್ಲ. ಒಂದು ಒಳ್ಳೆ ಪ್ಲೇಸ್ ಆಗಿದೆ ಈಗ. ಅಂದರೆ ನಾನು ಯಾಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಜೊತೆಗೆ ಯಾಕೆ ಅಂತ ಹೇಳಿದರೆ, ಇದೊಂದು ಕೂಲಾಗಿರೋ ಪ್ಲೇಸ್. ನೀವು ಎಷ್ಟೇ ಹೊತ್ತಿಗೆ ಈ ರೂಟಲ್ಲಿ ಜರ್ನಿ ಮಾಡಿ, ಅದು ಬೆಳಿಗ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನ ಆಗುವಾಗ ಉರಿ ಬಿಸಿಲಿನ ಟೈಮಲ್ಲಿ ಆದರೂ ಈ ಪ್ಲೇಸ್ನಲ್ಲಿ ಒಂದು ನೀವು ಜರ್ನಿ ಮಾಡ್ತಿದ್ದೀರಿ ಅಂತ ಆದರೆ, ಒಂದು ಕೂಲಾದ ತಣ್ಣನೆಯ ಅನುಭವವನ್ನು ಕೊಡುವಂಥ ಪ್ಲೇಸ್ ಇದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಇರುವಂಥ ಮರ ಗಿಡಗಳು. ಇಲ್ಲಿ ನೀವು ಬಹುಶಃ ನೋಡಿದರೆ ಗೊತ್ತಾಗ್ಬೋದು, ದಟ್ಟವಾದಂತಹ ಒಂದು ಕಾಡು ಇದು. ಅದರ ಜೊತೆಗೆ ಇಲ್ಲಿರುವಂಥ ಮರಗಳನ್ನು ನೀವು ನೋಡಬೇಕು. ಒಂದು ವೇಳೆ ನೀವು ಪರಿಸರ ಪ್ರೇಮಿಗಳಾಗಿದ್ದರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಡ್ತೀರಾ. ಯಾಕೆಂತ ಹೇಳಿದರೆ ಅಷ್ಟು ಅದ್ಭುತವಾಗಿರುವಂತಹ ಮರಗಳು ಇಲ್ಲಿದೆ. ಅಂದರೆ ಇಡೀ ಇದಂಥ ಕಾಂಡದಿಂದ ಹಿಡಿದು ಬುಡದಿಂದ ಹಿಡಿದು ಮೇಲೆ ತುದಿ ತನಕ ಒಂದೇ ರೀತಿ ಸಮತಟ್ಟಿನಲ್ಲಿ ಒಂದೇ ರೀತಿಯ ಗಾತ್ರದಲ್ಲಿ ದಪ್ಪನೆಯ ಇಂಥ ಮರಗಳು, ಅದು ಕೂಡ ಸ್ಟ್ರೈಟ್ ಆಗಿರುವಂತಹ ಮರಗಳು. ನೀವು ಏನಾದರೂ ಪರಿಸರ ಪ್ರೇಮಿಗಳಾಗಿದ್ದರೆ ಇದನ್ನು ನೋಡಿದರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಡ್ತೀರಾ. ಸೊ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡಲಿಕ್ಕೆ ಬರಲೇಬೇಕು ಅಂತೇನಿಲ್ಲ. ನೀವು ಹೋಗುವಂತಹ, ನೀವು ಈ ಕಡೆ ಜರ್ನಿ ಮಾಡ್ತಿದ್ರೆ ಆನ್ ದ ವೇ ಸಿಗುತ್ತೆ. ಅಂದರೆ ನೀವು ಧರ್ಮಸ್ಥಳ ಸುಬ್ರಹ್ಮಣ್ಯ ಜರ್ನಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಗೂಗಲ್ ಮಾಡಿ, ನೀವು ಹೋಗುವಂಥ ಮ್ಯಾಪ್ನಲ್ಲಿ ಪೆರಿಯ ಶಾಂತಿ ಫಾರೆಸ್ಟ್ ಅಂತ ನಿಮಗೆ ಇದು ಸಿಕ್ಕೇ ಸಿಗುತ್ತೆ. ಬಹಳ ಅದ್ಭುತವಾಗಿದೆ. ನಾನು ನಿಮಗೆ ವಿಜುವಲ್ ಆಗಿ ತೋರಿಸ್ತೇನೆ. ಸೊ ಉತ್ತಮವಾಗಿ ಇರುವಂತಹ ಪ್ಲೇಸ್ ಇದು. ಅದರ ಜೊತೆಗೆ ಇದೊಂದು ಫಾರೆಸ್ಟ್ ಏರಿಯಾ ಆದ ಕಾರಣ ಈ ಟೂರಿಸ್ಟ್ ಕೆಲವರು ಬರುವಾಗ ಅಥವಾ ಊರಿನವರೇ ಆಗಿರಲಿ ಈ ಪ್ಲ್ಯಾಸ್ಟಿಕ್ಕನ್ನೆಲ್ಲ ಬಿಸಾಡೋದೆಲ್ಲ ಮಾಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಕೂಡ ಈ ವನ್ಯ ಪ್ರಾಣಿಗಳು ಕೆಲವಿದೆ. ಇದು ಕೂಡ ನಮ್ಮ ಹಾಗೆ ಇರುವಂಥದ್ದು ವನ್ಯ ಪ್ರಾಣಿಗಳು. ಅಂದರೆ ಈ ಕೋತಿಗಳು, ಸಣ್ಣ ಸಣ್ಣ ಪ್ರಾಣಿ ಅದು ಇದೆಲ್ಲ ಇಲ್ಲಿ ಅಡ್ಡ ದಾಟುವಂಥದ್ದು ಅಥವಾ ಅವುಗಳ ತಾಣ ಇದು. ನಮಗೆ ಹೇಗೆ ಪ್ಲೇಸ್ ಇದೆ ಅದೇ ರೀತಿ ಇವುಗಳು ಕೂಡ ಇಲ್ಲಿ ಇರುವಂಥದ್ದು. ಸೊ ಅವುಗಳಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಕೊಡಿ. ಆ ಪ್ಲ್ಯಾಸ್ಟಿಕ್ ಎಲ್ಲ ಹಾಕಿದರೆ ಅದನ್ನು ತಿನ್ನೋದು, ಅದು ಪ್ರಾಣಿಗಳಿಗೆ ಒಂದು ಹಿಂಸೆ ಆದಾಗೆ ಆಗ್ತದೆ. ಹಾಗೆಲ್ಲ ಮಾಡಬೇಡಿ ಫಾರೆಸ್ಟ್ ಏರಿಯಾಗಳಲ್ಲಿ. ಇಲ್ಲಿ ಅಂತಲ್ಲ, ಎಲ್ಲಿ ಕೂಡ ಹಾಗೆ ಮಾಡಬೇಡಿ. ಸೊ ನೀವು ಕೂಡ ಒಮ್ಮೆ ನೋಡಿ, ಯಾಕೆಂದರೆ ಉತ್ತಮವಾಗಿರುವಂಥ ಪ್ಲೇಸ್. ಮೊದಲು ಇದು NH75 ಇದರ ಹತ್ತಿರ ತನಕ ಇತ್ತು ಮರಗಳು. ಬಟ್ ಈಗ ಸ್ವಲ್ಪ ಕೆಲವು ಮರಗಳನ್ನು ಕಡ್ದಿದ್ದಾರೆ, ಯಾಕೆಂದರೆ ರೋಡ್ ಕನ್ಸ್ಟ್ರಕ್ಷನ್ನಿಂದಾಗಿ. ಸೊ ಉಳಿದ ಹಾಗೆ ಅದ್ಭುತವಾಗಿರುವಂತಹ ಪ್ರದೇಶ. ನೀವು ಎಷ್ಟೇ ಹೊತ್ತಿಗೆ ಬನ್ನಿ ತಂಪನೆ ಅನುಭವವನ್ನು ಕೊಡ್ತದೆ. ಈಗಲೂ ಕೂಡ ಒಳ್ಳೆ ರೀತಿ ಮಳೆ ಬರ್ತಿದೆ, ಒಳ್ಳೆ ರೀತಿ ಗಾಳಿ ಇದೆ ಅಂತ ಇದ್ದರೆ ಇಂತಹ ಹಲವಾರು ಫಾರೆಸ್ಟ್ಗಳೇ ಕಾರಣ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಮರ ನೋಡಿದರೆ ಗೊತ್ತಾಗ್ಬೋದು, ಒಂದಕ್ಕೊಂದು ಬೆಸೆದುಕೊಂಡು ಇರುವಂತಹ ಮರಗಳು. ಸೊ ಇವಾಗ ನೋಡಿ, ಸುಬ್ರಹ್ಮಣ್ಯ ಕ್ರಾಸ್ ಅಂದರೆ ಪೆರಿಯ ಶಾಂತಿ ಹತ್ರ ಇರುವಂತಹ ಸುಬ್ರಹ್ಮಣ್ಯ ಕ್ರಾಸ್ ಈ ರೀತಿಯಾಗಿದೆ. ಇದು NH ಕನ್ಸ್ಟ್ರಕ್ಷನ್ ಆಗ್ತಿರುವ ಕಾರಣ ಇಲ್ಲೊಂದು ಅಂಡರ್ ಪಾಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆವಾಗ ಇದರ ವಿಜುವಲ್ ಇನ್ನೂ ಕೂಡ ಚೇಂಜ್ ಆಗುವ ಚಾನ್ಸಸ್ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್ ಬಾಯ್. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು
ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.